ಬೈಕಂಪಾಡಿಯಲ್ಲಿ ಅಮಾಯಕನೊಬ್ಬ ಮೃತಪಟ್ಟ ಘಟನೆ ಖೇದಕರ. ಸುರತ್ಕಲ್ ಮಂಗಳೂರು ಹೆದ್ದಾರಿಯು ಹೊಂಡಗುಂಡಿಗಳಿಂದ ತುಂಬಿ ಹೋಗಿದ್ದು ಪ್ರಾಣಕ್ಕೆ ರಕ್ಷಣೆ ಇಲ್ಲದಂತಾಗಿದೆ. ಆಡಳಿತ ನಿರ್ಲಕ್ಷ್ಯದಿಂದ ಓರ್ವ ಯುವಕನನ್ನು ಕಳೆದುಕೊಂಡಿದ್ದೇವೆ ಎಂದು ಡಿವೈಎಫ್ಐ ರಾಜ್ಯಾಧ್ಯಕ್ಷ ಮುನೀರ್ ಕಾಟಿಪಳ್ಳ ಹೇಳಿದರಲ್ಲದೆ, ಇದಕ್ಕೆ ಕಾರಣವಾದ ಇಲಾಖೆಗಳ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು ಎಂದು ಒತ್ತಾಯಿಸಿದರು. ಅವರು ನಾಗರಿಕ ಸಮಿತಿ ಕಾನ ಸುರತ್ಕಲ್ ವತಿಯಿಂದ ಆಯೋಜಿಸಲಾದ ಪ್ರತಿಭಟನೆಯಲ್ಲಿ ಮಾತನಾಡಿದರು. ಹೆದ್ದಾರಿ 66 ಹೇಗಿದೆ ಎಂದರೆ, ಸ್ಕೂಟರ್ನಲ್ಲಿ ದುಡಿಯಲು ಹೋಗುವ ಜನರು ವಾಪಸ್ ಬರುತ್ತಾರೆ ಎಂಬ ನಂಬಿಕೆಯನ್ನು ಕಳೆದುಕೊಳ್ಳುವಂತಾಗಿದೆ. ಸುರತ್ಕಲ್ ಮಂಗಳೂರು ರಸ್ತೆ ನಿರ್ವಹಣೆ ಇಲ್ಲದೆ ಈ ಸ್ಥಿತಿ ಬಂದಿದೆ. ಈ ಹಿಂದೆಯೂ ಕೆಟ್ಟ ರಸ್ತೆಯ ವಿರುದ್ಧ ಕಂಬಳಕೋಣ ಓಡಿಸಿ ಪ್ರತಿಭಟನೆ ಮಾಡಿದೆವು, ಪಾದಯಾತ್ರೆ ಮಾಡಿದೆವು. ಆದರೂ ಈ ರಸ್ತೆಯನ್ನು ಪೂರ್ಣ ಪ್ರಮಾಣದಲ್ಲಿ ಮೇಲ್ದರ್ಜೆಗೆ ಏರಿಸಿಲ್ಲ. ವಿದ್ಯುತ್ ದೀಪ ಉರಿಯುವುದಿಲ್ಲ. ಇಂತಹ ಹಲವು ಸಮಸ್ಯೆ ಇದ್ದು ಜನರು ಹೋರಾಟ ಮಾಡುತ್ತಾ ಬಂದರೂ ನಮ್ಮ ಜನಪ್ರತಿನಿಧಿಗಳು, ಅಧಿಕಾರಿಗಳು ಹೊಣೆ ಹೊರಬೇಕು ಎಂದು ಮುನೀರ್ ಕಾಟಿಪಳ್ಳ ಹೇಳಿದ್ರು. ಅವರನ್ನ ಕಳ್ಕೊಂಡಿರುವಂತಹ ನಾವು ದುಃಖದಲ್ಲಿ ನಾವೆಲ್ಲರೂ ಇದ್ದೇವೆ. ಅಶ್ರಫ್ ಬಹಳ ಸ್ನೇಹಮಯ ವ್ಯಕ್ತಿತ್ವದ ಒಬ್ಬ ವ್ಯಕ್ತಿ. ಆರಂಭದಲ್ಲಿ ಅವರನ್ನ ನಾವು ಇಲ್ಲಿ ನೆನಪಿಸಿಕೊಳ್ಬೇಕಾಗತ್ತೆ. ಬೇರೆ ಬೇರೆ ಅವರಲ್ಲಿ ಬಹಳ ಹಾಸ್ಯ ಪ್ರಜ್ಞೆ ಇದ್ದಂತ ವ್ಯಕ್ತಿ. ಬಹಳಷ್ಟು ಯಾರೇ ಏನೇ ದುಃಖದಲ್ಲಿದ್ರು, ನೋವಲ್ಲಿದ್ರು ಕೂಡ ಅವರನ್ನ ಏನೋ ಒಂದು ತಮಾಷೆ ಮಾತಾಡಿ ನಗಿಸುವಂತ ಒಬ್ಬ ವ್ಯಕ್ತಿ. ಮತ್ತೆ ಎಲ್ಲಾ ರಾಜಕೀಯ ಪಕ್ಷಗಳಿರ್ಬೋದು, ಯಾವುದೇ ಧರ್ಮದವರು ಇರ್ಬೋದು, ಅವರೆಲ್ಲರ ಜೊತೆ ಕೂಡ ಯಾವುದೇ ಎಷ್ಟೇ ದೊಡ್ಡ ಸುರತ್ಕಲ್ ಭಾಗದ ನಾಯಕರಿರ್ಬೋದು, ಅವರೆಲ್ಲರನ್ನೂ ಕೂಡ ಬಹಳ ಆತ್ಮೀಯತೆಯಿಂದ, ಸಲಿಗೆಯಿಂದ ಮಾತಾಡುವಂತ ಒಂದು ವ್ಯಕ್ತಿತ್ವವನ್ನು ಹೊಂದಿದ್ರು. ಮತ್ತೆ ಇಲ್ಲಿ ಯಾರೇ ಆದ್ರೂ ಹಸಿವಿನಲ್ಲಿದ್ರೆ ಇಲ್ಲಿ ಸುರತ್ಕಲ್ ಪರಿಸರದಲ್ಲಿ ಯಾವಾಗಲೂ ಕಾಣಸಿಗುವಂತ ಕೆಲವು ವ್ಯಕ್ತಿಗಳಿಗೆ ತನ್ನ ಜೇಬಿನಿಂದ ಒಂದಿಷ್ಟು ದುಡ್ಡನ್ನು ಕೊಡುವಂತದ್ದು, ಅವರಿಗೆ ಊಟ ತಿಂಡಿ ಕೊಡಿಸುವಂತ ಒಂದು ವ್ಯಕ್ತಿತ್ವ ಕೂಡ ಇತ್ತು. ನಾವು ಮಾರುಕಟ್ಟೆ ವಿಚಾರದಲ್ಲಿ ಹೋರಾಟ ಮಾಡುವಾಗಲೂ ಕೂಡ 11 ದಿನಗಳು ಕೂಡ ನಮ್ಮ ಜೊತೆಗಿದ್ರು. ಹಲವಾರು ಸಹಾಯಗಳನ್ನ ಮಾಡುವಂತಹದ್ದು. ಟೋಲ್ಗೇಟ್ ವಿರುದ್ಧದ ಹೋರಾಟದಲ್ಲಿಯೂ ಕೂಡ ಒಂದು ದಿವಸ ಅವರು ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿದ್ರು. ಅಂತ ಒಂದು ಕಾಳಜಿ ಇದ್ದಂತ ಒಬ್ಬ ವ್ಯಕ್ತಿ ನಮ್ಮನ್ನ ಅಗಲಿದ್ದಾರೆ. ಬಹಳ ನೋವಿದೆ. ಅವರನ್ನು ಈ ರೀತಿಯಲ್ಲಿ ಒಂದು ಅಪಘಾತಗಳಾಗುವಂತಹದ್ದು, ಸಾವು ನೋವುಗಳಾಗುವಂತಹದ್ದು ಘಟಿಸ್ತದೆ. ಆದ್ರೆ ತೀರಾ ವಿನಾಕಾರಣವಾಗಿ ನಾವೆಲ್ಲರೂ. ಈ ಸಂದರ್ಭದಲ್ಲಿ ಇಮ್ತಿಯಾಜ್ ಬಿಕೆ, ಶ್ರೀನಾಥ್, ಅಯಾಜ್ ಕೃಷ್ಣಾಪುರ, ಮನ್ಸೂರ್, ನವಾಜ್, ಅಬುದಾಲಿ, ಅಫ್ಜಲ್ ಅಹ್ಮದ್ ಮತ್ತಿತರರು ಪಾಲ್ಗೊಂಡಿದ್ದರು. ಶರತ್ ಸಾಲ್ಯಾನ್, V4 ನ್ಯೂಸ್, ಮಂಗಳೂರು. Volkswagen Mangalore, Airport Road, Yeyadi, Mangalore. Volkswagen.